ಉಳ್ಳಾಲದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯುಟಿ ಖಾದರ್ ರವರ ಆಪ್ತ ಅಮೀರ್ ಅಹಮದ್ ರವರ ಮನೆಯ ವಿದ್ಯುತ್ ಬಿಲ್ ಬಾಕಿ ಕಟ್ಟುವ ಬಗ್ಗೆ ವಿಚಾರಿಸಲು ಬಂದ ನೌಕರರ ಮೇಲೆ ಅಮೀರ್ ಅಹಮದ್ ಹಲ್ಲೆ ನಡೆಸಿರುವುದಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅದು ಸಾಲದೆಂಬಂತೆ ಮೆಸ್ಕಾಂ ಸಿಬ್ಬಂದಿಯೋರ್ವರ ಕುತ್ತಿಗೆಗೆ ಕೈ ಹಾಕಿ ಗೇಟ್ನಿಂದ ಹೊರದಬ್ಬಿ ದಾಖಲೆ ನಾಶಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕರ್ತವ್ಯ ನಿರತ ಸರ್ಕಾರಿ ಮೆಸ್ಕಾಂ ನೌಕರರ ಮೇಲೆ ತೀವ್ರತರದ ಹಲ್ಲೆ ನಡೆಸಿರುವ ಘಟನೆಗೆ ಮಂಗಳೂರಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ವಾರ ಆಯ್ತು ಕಟ್ಟಿ ಮನೆಗೆ ಬರ್ತೀಯಾ? ಅಲ್ಲ ನಮಗೆ ರಿಸಿಪ್ಟ್ ಕೊಡಿ ಸಾಕು. ಪೇಯ್ಡ್ ಲಿಸ್ಟ್ ಬಂದಿಲ್ಲ, ಪೇಯ್ಡ್ ಲಿಸ್ಟ್ ಬಂದಿಲ್ಲ. ಮುಸ್ಲಿಮರು ಮನೆ ಅವ್ರ ಜನ ಮಾಡ್ತಿಲ್ಲ. ನಾನು ಬೈದಿಲ್ಲ, ನಾನು ಬೈದಿಲ್ಲ, ಬೈದಿಲ್ಲ, ನಾನು ಬೈದಿಲ್ಲ, ಬೈದಿಲ್ಲ ಸರ್. ನಾನು ಸಾರ್ ಅಂತೇಳಿ ಮಾತಾಡ್ತಿದ್ದೀನಿ. ನೀನೇನ್ ಹೇಳ್ದೆ? ಸಾರ್ ಅಂತ ವ್ಯಾವರ್ಸ್ ಅಂತ ಹೇಳ್ದ? ಯಾರು ಹೇಳಿದ್ರು ಸರ್? ಯಾರು ಹೇಳಿದ್ರು? ಯಾರು ಹೇಳಿದ್ರು? ಮುಸ್ಲಿಂ ವ್ಯಾವರ್ಸ್ ಅಂತ ಯಾರು ಹೇಳಿದ್ರು? ಯಾರು ಹೇಳಿದ್ರು? ಯಾರು ಹೇಳುದು ಯಾರು ಸರ್? ಹೇಳಿದ್ರು? ಎಲ್ಲ ಹೇಳಿದ್ರು ಸರ್? ಯಾವಾಗ ಹೇಳಿದೀವಿ ಸರ್? ಯಾವಾಗ ಹೇಳಿದ್ವಿ ಸರ್? ಮುಸ್ಲಿಂ ಅಂತ ಏನಿದ್ದಿಲ್ಲ ನಮಗೆ. ಯಾರು ಹೇಳಿದ್ರು? ಯಾರು ಹೇಳುದು ಸರ್? ಯಾರು ಹೇಳಿದ್ರು? ಎಲ್ಲ ಹೇಳಿದ್ರು ಸರ್ ಯಾವಾಗ ಹೇಳಿದೀವಿ ಸರ್? ಯಾವಾಗ ಹೇಳಿದ್ವಿ ಸರ್? ಮುಸ್ಲಿಂ ಅಂತ ಏನಿದ್ದಿಲ್ಲ ನಮಗೆ. ಯಾವಾಗ ಹೇಳಿದ್ವಿ ಸರ್? ಮುಸ್ಲಿಂ ಅಂತ ಏನಿದ್ದಿಲ್ಲ ನಮಗೆ.